ತುಳುನಾಡಿನಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದ್ದ ಮುಸ್ಲಿಂ ಮದುಮಗ ಕೊರಗಜ್ಜನ ವೇಷ ಧರಿಸಿ ಅವಮಾನಿಸಿದಂತಹ ಪ್ರಕರಣದ ಆರೋಪಿಗಳನ್ನ ರಾತ್ರೋರಾತ್ರಿ ಠಾಣೆಯಿಂದ ಬಿಡಿಸಿದ ಆರೋಪವನ್ನ ಎದುರಿಸ್ತಾ ಇರುವಂತಹ ಬಿಜೆಪಿ ಅಲ್ಪಸಂಖ್ಯಾತ ವಿಭಾಗದ ಮುಖಂಡ ಮುಡಿಪು ಮೊಹಮ್ಮದ್ ಅಸ್ಗರ್ ಆಡಿಯೋ ಮೂಲಕ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅವರು ನನಗೂ ಈ ಪ್ರಕರಣಕ್ಕೂ ಜೊತೆಗೆ ಆರೋಪಿಗಳಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಆರೋಪಿಯನ್ನ ಬಿಡುಗಡೆಗೊಳಿಸಲು ನಾನು ಅಷ್ಟು ಪ್ರಭಾವಿಯೂ ಅಲ್ಲ, ಬೇಕಾದ್ರೆ ಸರಿಯಾಗಿ ತನಿಖೆ ಆಗಲಿ, ಈ ಹಿಂದಿನಿಂದಲೂ ಕೂಡ ನನ್ನನ್ನ ಪ್ರತಿ ಬಾರಿ ತುಳಿಯುವ ಕೆಲಸ ಆಗ್ತಾ ಇದೆ, ಬೇಕಾದ್ರೆ ನಾನೇ ಅಜ್ಜನ ಕ್ಷೇತ್ರಕ್ಕೆ ಬರ್ತೇನೆ, ನನ್ನ ವಿರುದ್ಧ ಅಪಪ್ರಚಾರ ಮಾಡಿದವರನ್ನ ದೇವರೇ ನೋಡಿಕೊಳ್ತಾನೆ ಎಂದು ಆರೋಪಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮೊಹಮ್ಮದ್ ಅಸ್ಗರ್ ಅಂತ ಹೇಳಿ. ನಾನು ವೃತ್ತಿಯಲ್ಲಿ ವಕೀಲನಾಗಿದ್ದೇನೆ. ಬಿಜೆಪಿ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇದುವರೆಗೂ ಯಾವುದೇ ಲಾಭದಾಯಕ ಆಗಲಿ ಯಾವುದೇ ಹುದ್ದೆಯನ್ನು ನಿರ್ವಹಿಸಿದವನಲ್ಲ. ನನ್ನ ಪರವಾಗಿ ಒಂದು ಯಾವುದೋ ಒಂದು ಫೋಟೋ ಇಂಥರೆಲ್ಲ ಬರ್ತಾ ಉಂಟು. ಬಂದಾಗ ನನಗೆ ತುಂಬಾ ಮಂದಿ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಎಲ್ಲರಿಗೂ ಆನ್ಸರ್ ಮಾಡಿ ನನಗೆ ಸಾಕಾಗಿ ಹೋಗಿದೆ. ಅದಕ್ಕೆ ಈ ವಾಯ್ಸ್ ಆಗ್ತಾ ಇದ್ದೇನೆ. ಅದಕ್ಕೆ ಏನೋ ತಪ್ಪಿದ್ದ ಕ್ಷಮೆ ಇರಲಿ. ಮತ್ತೆ ವಿಟ್ಲದ್ದು ಕೊರಗಜ್ಜನ ಕಟ್ಟೆಯದ್ದು ಇದಕ್ಕೂ ಮತ್ತೆ ಅಪಪ್ರಚಾರ ಮಾಡಿದಕ್ಕೂ ಅವ್ರಿಗೂ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಮತ್ತೆ ಯಾವುದೇ ರೀತಿಯ ವ್ಯವಹಾರವು ನಡೆದಿಲ್ಲ. ಮತ್ತೆ ಅಲ್ಲಿ ವಿಟ್ಲ ಸ್ಟೇಷನ್ಗೆ ಹೋಗಿ ವಿಟ್ಲ ಸ್ಟೇಷನ್ಗೆ ಫೋನ್ ಮಾಡಿ ನಾನು ಬಿಡುಗಡೆ ಮಾಡಿದ್ದೇನೆ ಅಂತ ಹೇಳಿ ಅಷ್ಟು ದೊಡ್ಡ ವ್ಯಕ್ತಿ ನಾನೇನಲ್ಲ. ಹಾಗೇನಾದ್ರೂ ಇದ್ರೆ ಅವರ ಪರವಾಗಿ ವಕಾಲತ್ತಾರೆ ಹಾಕಿದ್ದಾರೆ, ಅವರು ಇದು ಮಾಡಿದ್ದಾರೆ, ಅದರ ಬಗ್ಗೆ ತನಿಖೆ ಮಾಡಿ. ನಿಮಗೆ ಅನೇಕ ವಕೀಲರಿದ್ದಾರೆ, ಯಾಕೆಂದ್ರೆ ಬಿಜೆಪಿಯಲ್ಲಿ ಅನೇಕ ವಕೀಲರಿದ್ದಾರೆ. ವಕೀಲ ಮೇಲೆ ಅವರಲ್ಲೂ ಬೇಕಾದ್ರೆ ತನಿಖೆ ಮಾಡ್ಬೋದು. ನಾನೇನು ಶುದ್ಧ ಆಸ್ತದವನು ಅಂತಲ್ಲ ಹೇಳುವುದಲ್ಲ, ಯಾಕೆಂದ್ರೆ ನಾನು ಹೇಳಿದ್ದು ನಂಬೇಕು ಅಂತಲ್ಲ. ಕ್ರಾಸ್ ಚೆಕ್ ಮಾಡೋದು ಪ್ರತಿಯೊಬ್ಬನ ಕರ್ತವ್ಯ. ಅದನ್ನು ಕ್ರಾಸ್ ಚೆಕ್ ಮಾಡಿ ಅದರಲ್ಲಿ ಏನು ಉಂಟು ಅದನ್ನು ನೋಡಿ. ಸುಮ್ಮನೆ ಈ ತರ ಒಂದು ಅಪಪ್ರಚಾರ ಮಾಡಿ ಸರಿ ಇಲ್ಲ. ಇದರ ಮೊದಲು ನನ್ನನ್ನ ಅನೇಕ ಬಾರಿ ದುಡ್ಡು ತೆಗೆದಿದ್ದಾನೆ, ಅದು ತೆಗೆದಿದ್ದಾನೆ ಅಂತೇಳಿ ಅಪಪ್ರಚಾರ ಮಾಡ್ತಾ ಇರೋದು. ಇದವರು ನನ್ನ ಕ್ಷೇತ್ರ ಅಧ್ಯಕ್ಷರಾಗ್ಲಿ ನಮ್ಮ ನಾಯಕರಲ್ಲಾಗ್ಲಿ ₹1 ಏನಾದ್ರು ನಾನು ಡೊನೇಷನ್ ಸಮೇತ ಪಡೆದವನಲ್ಲ. ₹1 ನಾನು ತೆಕೊಂಡೂ ಇಲ್ಲ. ಏನಾದ್ರು ತೆಗೆದಿದ್ರೆ ಅವರು ಹೇಳ್ಬೋದು ಇಲ್ಲಿ ನಮ್ಮೊಂದು ದುಡ್ಡು ತೆಗೆದ ಕೆಲಸ ಮಾಡಿಸಿದ್ದು ಅಂತ ಹೇಳಿ. ನಾನೊಂದು ಇದು ಏನಾದ್ರು ದುಡ್ಡು ಬರ್ತಿದೆ ಏನಾದ್ರು ನಮ್ಮ ಅಧ್ಯಕ್ಷರ ಹತ್ರ ಬೇಕಾದ್ರೆ ಕೇಳ್ಬೋದು. ಅವರನ್ನು ಬೇಕಾದ್ರೆ ಎದುರು ನಿಲ್ಲಿಸಿ ಅದನ್ನು ತನಿಖೆ ಮಾಡ್ಬೋದು. ಇದರ ಮೊದಲು ಸಮೇತ ನನ್ನ ಪರವಾಗಿ ಅನೇಕ ಅಪಪ್ರಚಾರ ಮಾಡಿದ್ರೆ ನಮ್ಮ ಅಧ್ಯಕ್ಷರಿಗೆ ನಾನು ಲೆಟರ್ ಅಲ್ಲಿ ಕೊಟ್ಟಿದ್ದೆ, ಇದನ್ನ ಒಂದು ತನಿಖೆ ಮಾಡಿ ಒಂದು ಇದು ಮಾಡಿ. ಏಕೆಂತ ಹೇಳಿದ್ರೆ ನಮ್ಮನ್ನ ಏಕೆಂತ ಹೇಳಿದ್ರೆ ಒಂದು ಸೈಡ್ ಕಾಂಗ್ರೆಸ್ನವರು ತುಳಿತಾ ಇದ್ದಾರೆ, ಒಂದ್ ಸೈಡ್ SDP ಅವರು ತುಳಿತಾ ಇದ್ದಾರೆ, ಮತ್ತೊಂದ್ ಸೈಡ್ ನಮ್ಮವರೇ ನಮ್ಮನ್ನ ಈ ತರ ತುಳಿತಾ ಇದ್ದಾರೆ. ಇದು ಮೊದಲಲ್ಲ, ಇದರ ಮೊದಲು ಅನೇಕ ಸಾರಿ ಆಗಿದೆ. ಅದನ್ನು ಏನು ಈ ತುಳಿತ ಸಾಕಾಗಿ ಹೋಗಿದೆ ನಮ್ಗೆ. ಯಾಕೆಂತ ಹೇಳಿದ್ರೆ ನಾನು ನನ್ನ ವೃತ್ತಿ ಮಾಡಿಕೊಂಡು ಅತ್ಯಂತ ನಿಯತ್ತಲ್ಲಿ ನಾನು ಜೀವನ ನಡೆಸೋನು. ಅದ ಕಾರಣ ಇಂಥದ್ದೆಲ್ಲ ಆಗುವಾಗ ನಮ್ಮ ಮನಸ್ಸಿಗೆ ಬೇಸರ ಆಗ್ತದೆ. ಅದ ಕಾರಣ ಇದು ನನಗೆ ಗೊತ್ತಿಲ್ಲದ ವಿಷಯ. ಅದ ಕಾರಣ ನನ್ನ ಹೆಲ್ತ್ ಸಮೇತ ಹುಷಾರಿಲ್ಲದೆ ನಾನು ಮನೆಯಲ್ಲಿ 3 ದಿವಸ ಆಯ್ತು ಇರುವುದು. ಅದ ಕಾರಣ ಏನು ಹೆಚ್ಚು ಮಾತಾಡ್ಲಿಕ್ಕೆ ನನ್ನಿಂದ ಆಗದ ಕಾರಣ ಈ ವಾಯ್ಸ್ ಆಗ್ತಾ ಇದ್ದೇನೆ. ಏನಾದ್ರು ತಪ್ಪಿದ್ರೆ ಕ್ಷಮೆ ಇರ್ಲಿ. ಮತ್ತೆ ನನ್ನ ವಿರುದ್ಧ ಅಪಪ್ರಚಾರ ಮಾಡಿದವರನ್ನು ದೇವರು ನೋಡ್ಕೊಳ್ತಾನೆ. ನಾನು ಇದುವರೆಗೂ ಕೊರಗಜ್ಜನ ಕಟ್ಟೆಗೆ ಏನಾದ್ರು ಇದುವರೆಗೂ ಭೇಟಿ ನೋಡಿ ಇಲ್ಲ. ಇನ್ನು ಏನು ಯಾವ ಬೇಸದಲ್ಲಿ ಆರೋಪಿಯನ್ನು ಬಿಟ್ಟಿದ್ದಾರೆ ಎಂಬುದು ಕುರಿತು ಒಂದು 4 ದಿವಸದಲ್ಲಿ ಅದರ ಸ್ಪಷ್ಟೀಕರಣ ಸಿಗ್ಬೋದು. ಏನಾದ್ರು ಅದು ಗೊತ್ತಾಗ್ತದೆ ಆಟೋಮೆಟಿಕ್, ಯಾರು ಲಾಯರ್ ಏನು ಇದು ಏನಿದಲ್ಲ ಅದು ಗೊತ್ತಾಗ ಕೂಡಲೇ ದೇವರೇ ತೋರಿಸ್ತಾನೆ. ಇದು ದೇವರೇ ಕೊಡ್ತಾನೆ. ನೀವು ಬೇಕಾದ್ರೆ ಮತ್ತೆ ನೋಡುವ ಏನಾಗ್ತದೆ ಅಂತೇಳಿ.